ತಾಲೂಕಿನ ಸಂಪಹಳ್ಳಿ ದಲಿತರಿಗೆ ನೀಡಿರುವ ನಿವೇಶನದ ಹಕ್ಕು ಪತ್ರದಂತೆ ಜಾಗ ಗುರುತಿಸಿ ಮನೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸೋಮವಾರ ಪ್ರತಿಭಟನೆ ನಡೆಯಿತು. ನಿವೇಶನ ನೀಡಲು ಸರ್ಕಾರ ಗುರುತಿಸಿದ ಸರ್ವೆ ಜಾಗದಲ್ಲಿ ಪರಿಶಿಷ್ಟ ಜಾತಿಯ 40 ಕುಟುಂಬಗಳಿಗೆ ನಿವೇಶನ ಹಕ್ಕು ಪತ್ರವನ್ನು 1987 ಜನವರಿ 3ರಂದು ಹಂಚಿಕೆ ಮಾಡಿದ್ದು, ಅದರಲ್ಲಿ 12 ಕುಟುಂಬಗಳ ಹಕ್ಕುಪತ್ರ ಹಂಚಿದ್ದನ್ನು ವಾಪಸ್ ಪಡೆದಿರುತ್ತಾರೆಂದು, ಉಳಿದ 28 ಕುಟುಂಬಗಳಿಗೆ ಹಂಚಿದ ಹಕ್ಕುಪತ್ರಗಳು ಗೊಂದಲದಿಂದ ಕೂಡಿದ್ದು ಸರಿಯಾಗಿ ಜಾಗ ಗುರುತಿಸಿ ಕೊಟ್ಟಿಲ್ಲ ಎಂದು, ಉಳಿದಂತೆ ಗ್ರಾಮ ಪಂಚಾಯತಿಯಿಂದ ಗ್ರಾಂಟ್ಗಳು ಮಂಜೂರಾಗುತ್ತಿಲ್ಲ ಮತ್ತು ಮೂಲಭೂತ ಸಮಸ್ಯೆಗಳಾದ ರಸ್ತೆ, ಚರಂಡಿ ಸೌಕರ್ಯ ಇಲ್ಲದೇ ಇರುವುದನ್ನು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದರೂ ಇದುವರೆಗೂ ಸಮಸ್ಯೆಗೆ ಪರಿಹಾರ ನೀಡುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಅಧ್ಯಕ್ಷರು ಆರ್. ಕೃಷ್ಣ ಹಾಗೂ ಜಿಲ್ಲಾ ಸಂಚಾಲಕರು ಅಂಬುಜಿ, ಗ್ರಾಮ ಪಂಚಾಯಿತಿ ಸದಸ್ಯರು ಸಂತೋಷ್ ಕುಮಾರ್, ಯಶವಂತ್, ಸುರೇಶ್, ಲೋಕೇಶ್, ಸತೀಶ್ ಮೊದಲಾದವರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಂಡ್ಯ. ಆತ್ಮೀಯ ಬಂಧುಗಳೇ, ಈ ದಿನ ದಲಿತ ಹಕ್ಕುಗಳ ಸಮಿತಿ ಗ್ರಾಮ ಘಟಕದಿಂದ ಸಂಪಳ್ಳಿಯ ಗ್ರಾಮ ಘಟಕದಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ವಿಚಾರ ದಲಿತರಿಗೆ 1982-83 ಇಸ್ವಿಯಲ್ಲಿ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ದಲಿತರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಜಾಗವನ್ನು ತೋರಿಸ್ತೇನೆ, ಆ ಜಾಗದ ಹದ್ಬಸ್ತನ್ನು ಫಿಕ್ಸ್ ಮಾಡ್ದೇನೆ, ಅಳತೆ ಮಾಡ್ದೇನೆ ಇವತ್ತು ಹಕ್ಕುಪತ್ರವನ್ನು ನೀಡಿದರೆ ಅಲ್ಲಿ ತುಂಬ ಗೊಂದಲ ಆಗಿದೆ. ಯಾರಿಗೆ ಯಾವ ಹಕ್ಕುಪತ್ರ ಅಂತೇಳಿ ಇವತ್ತು ಸಮಸ್ಯೆ ಆಗಿದೆ. 40 ಜನರಿಗೆ ಹಕ್ಕುಪತ್ರವನ್ನು ಕೊಡಲಾಗಿದೆ. ಅದರಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಅಂತೇಳಿ 12 ಜನಕ್ಕೆ ವಾಪಸ್ ಹಕ್ಕುಪತ್ರವನ್ನು ಪಡ್ಕೊಳ್ತಾರೆ. ಆದರೆ ಇದುವರೆಗೂ ಕೂಡ ಆ 12 ಜನಕ್ಕೆ ಹಕ್ಕುಪತ್ರವನ್ನು ಕೊಟ್ಟಿಲ್ಲ. ಇನ್ನು ಕೊಟ್ಟಿರ್ತಕ್ಕಂಥ 28 ಜನ ದಲಿತರಿಗೆ ಯಾವುದೇ ರೀತಿಯಾದಂಥ ಭೂಮಿಯನ್ನು ಮಂಜೂರು ಮಾಡಿ ನಿಮ್ಮ ಜಾಗ ಇದು ಅಂತೇಳಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು. ಪಂಚಾಯಿತಿಗಳಲ್ಲಿ ಖಾತೆ ಮಾಡಬೇಕು ಅಂತ ಹೇಳಿದ್ರೆ, ಈ ಸೊತ್ತು ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಜಾಗದ ಹದ್ಬಸ್ತನ್ನು ಕೇಳ್ತಾ ಇದ್ದಾರೆ. ಹದ್ಬಸ್ತ್ ಇಲ್ಲದೇ ಇರೋದ್ರಿಂದ ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಪ್ರದೇಶ ಎಲ್ಲ ನೀರಲ್ಲಿ ಮುಳುಗಡೆ ಆಗಿದೆ, ಮತ್ತೆ ಪಾಳು ಬಿದ್ದಿದೆ, ಹಾವು ಚೇಳೆಲ್ಲ ಸೇರ್ಕೊಂಡಿದೆ, ಗಿಡ ಗೆಂಟೆ ಎಲ್ಲ ಬೆಳ್ಕೊಂಡು ಇವತ್ತು ವಾಸದ ಮನೆಗಳಿಗೆ ಇವತ್ತು ಹಾವು ಚೇಳೆಲ್ಲ ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ಬಾರಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಸಹ ಇದುವರೆಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಆ ಜಾಗಕ್ಕೆ ಹದ್ಬಕ್ಸನ್ನು ಫಿಕ್ಸ್ ಮಾಡಿ ಎಲ್ಲ ದಲಿತರಿಗೂ ಹಕ್ಕುಪತ್ರ ನೀಡಿರುವಂತೆ ಪೊಸಿಷನ್ನನ್ನು ತೋರಿಸ್ಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಆರ್. ಕೃಷ್ಣ, ಜಿಲ್ಲಾ ಸಂಚಾಲಕರು, ದಲಿತ ಹಕ್ಕುಗಳ ಸಮಿತಿ. ಸಂಪಳ್ಳಿ ದಲಿತರ ಬಗ್ಗೆ ಕಾಳಜಿ ಇಲ್ಲದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಂಪಳ್ಳಿ ದಲಿತರಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಸಂಪಳ್ಳಿ ದಲಿತರಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಸಂಪಳ್ಳಿ ದಲಿತರಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನೀಡಿರುವ ನಿವೇಶನದ ಹಕ್ಕುಪತ್ರದಂತೆ ಜಾಗ ಗುರುತಿಸಿ ಮನೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲು ಒತ್ತಾಯಿಸಿ ಮನವಿ. ಮಾನ್ಯರೇ, ಮಂಡ್ಯ ತಾಲೂಕು ಸಂಪಳ್ಳಿ ದಲಿತರಿಗೆ ನಿವೇಶನ ನೀಡಲು ಸರ್ಕಾರ ಸರ್ವೆ ನಂಬರ್ 129ರಲ್ಲಿ 4 ಎಕರೆ 32 ಗುಂಟೆ ಜಮೀನನ್ನು ಸರ್ಕಾರ SWCR 60/82/83ರಲ್ಲಿ ಅಕ್ವೈರ್ ಮಾಡಿಕೊಂಡು ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ 40 ಜನರಿಗೆ ನಿವೇಶನ ಹಕ್ಕುಪತ್ರ 3/1/1988ರಲ್ಲಿ ಹಂಚಿಕೆ ಮಾಡಿರುತ್ತಾರೆ. ಇದರ ಪೈಕಿ 12 ಕುಟುಂಬಗಳಿಗೆ ಮುದ್ರಣ ತಪ್ಪಾಗಿದೆ ಎಂದು 12 ಜನರ ನಿವೇಶನದ ಹಕ್ಕುಪತ್ರ ವಾಪಸ್ ಪಡೆದಿರುತ್ತಾರೆ. ಉಳಿದ 28 ಕುಟುಂಬಕ್ಕೆ ಹಕ್ಕುಪತ್ರ ಹಂಚಿರುತ್ತಾರೆ. ಈ ಸಮುದಾಯಕ್ಕೆ ನೀಡುವ ನಿವೇಶನ ಹಕ್ಕುಪತ್ರದಂತೆ ಜಾಗ ಅಳತೆ ಮಾಡಿ ಕ್ರಮ ಸಂಖ್ಯೆಯಂತೆ ಜಾಗ ಗುರುತಿಸಿಕೊಟ್ಟಿಲ್ಲ. ಯಾರಿಗೆ ಯಾವ ಜಾಗವೆಂದು ಗೊಂದಲ ಉಂಟಾಗಿದೆ.
ಗ್ರಾಮ ಪಂಚಾಯಿತಿಯಿಂದ ಮನೆ ಕಟ್ಟಲು ಗ್ರಾಂಟ್ಗಳು ಮಂಜೂರಾಗುತ್ತಿಲ್ಲ. ಮೂಲಭೂತ ಸಮಸ್ಯೆಗಳಾದ ರಸ್ತೆ, ಚರಂಡಿ ಸೌಕರ್ಯವೂ ಇಲ್ಲದೆ ಇರುವುದನ್ನು ನಾವು ಅಲ್ಲಿ ಕಾಣುತ್ತೇವೆ. ಮತ್ತು ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸುತ್ತಿರುವ ನಮಗೆ ಗ್ರಾಮ ಪಂಚಾಯಿತಿ ಸೌಲಭ್ಯ ಪಡೆಯಲು ಆಗುತ್ತಿಲ್ಲ. ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಾದ ತಮಗೂ ತಮ್ಮ ತಹಸೀಲ್ದಾರ್ನವರಿಗೂ ಅರ್ಜಿ ಸಲ್ಲಿಸಿದ್ದರೂ ಇದುವರೆಗೂ ಜಾಗ ಗುರುತಿಸಿಕೊಟ್ಟಿಲ್ಲ. ಆದ್ದರಿಂದ ತಾವು ಅತಿ ತುರ್ತಾಗಿ ನಿವೇಶನ ಜಾಗ ಗುರುತಿಸಿ ಹಕ್ಕುಪತ್ರ ವಿತರಿಸಿದಂತೆ ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.